ಈಗ ನೋಡಿ ಕಾಂಗ್ರೆಸ್ ಪಕ್ಷದೊಳಗೆ 2 ಮುಖ್ಯಮಂತ್ರಿಗಳಿದ್ದಾರೆ, ಅವರದೊಳಗೆ ಭಿನ್ನಮತ. ಹಾಗಾಗಿ ಈಗ ಈ ಭಿನ್ನಮತವನ್ನು ತೊಡೆದು ಹಾಕಿ ನಮ್ಮ ಕರಾವಳಿ ಮತ್ತು ರಾಜ್ಯದ ಅಭಿವೃದ್ಧಿಯ ಸವಾಲು ಮುಂದಿನ 2.5 ವರ್ಷದಲ್ಲಿ ಹೇಗಿರ್ಬೋದು? ಈಗಲೇ ಪರಿಸ್ಥಿತಿಯನ್ನ ಅಂದ್ರೆ ಮುಖ್ಯ ಈಗ ಸಚಿವ ಸಂಪುಟಕ್ಕೆ ಈಗ ಎಷ್ಟು ರೇಸ್ ಇದೆ ಅಂದ್ರೆ ನೋಡಿ, ಅದೇ ನೀವು ಹೇಳಿದಾಗೆ ಅವರು ಮೇಡಮ್ ಅವರು ಅವರ ಪಕ್ಷವನ್ನೇ ಪರವಾಗಿ ಮಾತಾಡಬೇಕು, ಅದು ತಪ್ಪಿಲ್ಲ. ಯಾಕಂದ್ರೆ ಅವರ ಪಕ್ಷದ ಪರವಾಗಿ ಅವರು ಮಾತಾಡಬೇಕು, ಅವರ ನಾಯಕರ ಬಗ್ಗೆ ಅವರು ಆಶಾವಾದಿಗಳಾಗಿದ್ದಾರೆ, ಅವರು ಇನ್ನೂ ಕೂಡ ಒಗ್ಗಟ್ಟಾಗಿರ್ತಾರೆ, ಇನ್ನು ಅವರು ಒಗ್ಗಟ್ಟಾಗಿರ್ಬೇಕು ಅಂತ ಬಯಸ್ತಾರೆ. ನಾವು ಕೂಡ ಆಶಾವಾದಿ ಅವರು. ಯಾಕಂದ್ರೆ ಕರ್ನಾಟಕ ಜನತೆ ಕೂಡ ಸಹ ಒಂದು ಒಳ್ಳೆ ಸರ್ಕಾರ ಬರ್ಲಿ ಅಂತ ಆಶೆ ಪಡ್ತಾರೆ. ಆದ್ರೆ ಈಗಲೇ ನಾವು ನೋಡಿದ್ದೇವೆ 2 ತಂಡ ಕೂಡ ಡೆಲ್ಲಿಗೆ ಹೋಗಿದೆ, 2 ಜನ ಸಹ ಬೇರೆ ಬೇರೆ ಪಟ್ಟಿ ಇಟ್ಕೊಂಡು ಹೋಗಿದ್ದಾರೆ. ಅದರಿಂದಾಗಿ ಯಾವ ರೀತಿಯಲ್ಲಿ ಮುಂದಿನ ದಿನ ಹೇಗೆ ರೀತಿಯಲ್ಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಇಲ್ಲಿ ಅವರು ಈಗ ಆ ವಿಷಯ ಹೇಳಿದ್ರು, ಅಂದ್ರೆ ಮಲತಾಯಿ ಧೋರಣೆ ಬಗ್ಗೆ ಹೇಳಿದ್ರು. ನಾನು ಮಲತಾಯಿ ಧೋರಣೆ ಬರುವಾಗ ನಾವು ರಾಜ್ಯ ಮತ್ತೆ ರಾಷ್ಟ್ರದ ಬಗ್ಗೆ ಅವರು ಹೇಳಿದ್ರು. ಯಾಕಂದ್ರೆ ರಾಷ್ಟ್ರದಲ್ಲಿ ಇವರು ಸೆಂಟ್ರಲ್ನವರು ನಮಗೆ ಕೊಡುವಂತ ಇದನ್ನು ರಿಟರ್ನ್ಸ್ ಕೊಡಲಿಲ್ಲ, ನಮಗೆ ಬೆನಿಫಿಟ್. ನಾನೀಗ ದಕ್ಷಿಣ ಕನ್ನಡ ಉಡುಪಿ ವಿಭಾಗದಾಗಿ ನಾನು ಮಾತಾಡೋದಾದ್ರೆ ಹೇಳಬೇಕಾಗ್ತದೆ, ದಕ್ಷಿಣ ಕನ್ನಡ ಉಡುಪಿ ವಿಭಾಗದಿಂದ ಇಷ್ಟು ನೀವು ಟ್ಯಾಕ್ಸ್ ಅನ್ನು ರಾಜ್ಯ ಸರ್ಕಾರ ತಗೊಳ್ತದೆ, ಆದರೆ ಅದನ್ನು ನೀವು ಎಷ್ಟು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ನೀವು ಸ್ವಾಮಿ ಕೊಟ್ಟಿದ್ದೀರಾ? ಹಾಗಾದ್ರೆ ನೀವು ದಕ್ಷಿಣ ಕನ್ನಡ ಉಡುಪಿ ಭಾಗವನ್ನು ನೀವು ಮಲತಾಯಿ ಧೋರಣೆಯನ್ನ ನೀವು ಮಾಡಲಿಲ್ವಾ? ನಿಮಗೆ ಇಲ್ಲಿದೆ ಎಲ್ಲ ಬೆನಿಫಿಟ್ಸ್ ಬೇಕು, ಇಲ್ಲಿಯ ಆದಾಯಗಳು ಬೇಕು, ಆದರೆ ಅದರದ ಉದ್ಯೋಗಗಳು ಯಾವುದೋ ಬೇರೆ ರಾಜ್ಯಗಳಿಗೆ ಕೊಡ್ತಾರೆ. ಈಗ ಅಭಿವೃದ್ಧಿಯಲ್ಲಿ ಈಗ ಸವಾಲುಗಳು ಏನು ಅಂತಂದ್ರೆ, ನಾವೀಗ ಈಗಾಗಲೇ ಮಾತಾಡಿದಾಗೆ DK ಶಿವಕುಮಾರ್ಗೆ ಯಾವ ರೀತಿಯ ಸವಾಲುಗಳು ಈ ಕರಾವಳಿಯಲ್ಲಿ ಇದೆ ಅಂತ ಈಗಾಗಲೇ ನಾವು ಹೇಳಿದ್ದೇವೆ, ಆರ್ಥಿಕ ಸಮಸ್ಯೆ ಇದೆ ಅಂತ. ಹಾಗಾಗಿ ಕೊನೆಯದಾಗಿ ನಾವೇನು ಪ್ರಶ್ನೆ ಕೇಳ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಹೊಸ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನ ಅಭಿವೃದ್ಧಿಯತ್ತ ಕೊಂಡೋಗಬೇಕು ಅಂತ. ಹೊಸ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಸರಿ ಮಾಡಲಿಕ್ಕೇನೆ ನನ್ನ ಪ್ರಕಾರ ಒಂದು 6-7 ತಿಂಗಳು ಆಗ್ಬೋದು. ಆನಂತರ ಅವರನ್ನೆಲ್ಲ ಪ್ರತಿಯೊಬ್ಬರ ಸಹ ಬೇರೆ ಬೇರೆಯವರು 2 ಪಟ್ಟಿಗಳನ್ನು ಸಮಾಧಾನ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗ್ಬೋದು. ಅಷ್ಟು ಟೈಮ್ ಸಂದರ್ಭದಲ್ಲಿ ಅವರು ನಮ್ಮ ಜಿಲ್ಲೆಗೆ ಎಷ್ಟು ಸಲ ಭೇಟಿ ಕೊಡ್ತಾರೆ, ಇಲ್ಲಿಯ ಸಮಸ್ಯೆಗಳು ಎಷ್ಟು ಆಲಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಮೊದಲು ಅವರು ಮುಖ್ಯಮಂತ್ರಿ ಆಗೋ ಮೊದಲು ಅವ್ರು ಈಗ ಹೇಳಿದ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ನಮ್ಮ ಪ್ರವಾಸೋದ್ಯಮ ಬಾರಿ ಕೋಸ್ಟಲ್ ಏರಿಯಾ ಒಳ್ಳೆ ಉಂಟು, ಅದನ್ನು ನಾವು ನೈಟ್ ಲೈಫ್ ಅನ್ನ ಸ್ಟಾರ್ಟ್ ಮಾಡಬೇಕು. ನೈಟ್ ಅಲ್ಲಿ ಯಾಕಂದ್ರೆ ಈಗ 8 ಗಂಟೆ ಆದ್ರೆ ಈಗ 8 ಗಂಟೆ ಆಗುವಾಗ ಇಡೀ ಮಂಗಳೂರಲ್ಲಿ ಬಂದ್ ಆಗ್ತದೆ. 8 ಗಂಟೆ ಬದಲು ರಾತ್ರಿಯ ನಮ್ಮ ಜೀವನವನ್ನು ಪ್ರಾರಂಭಿಸಬೇಕು ಅಂತ ಹೇಳಿದ್ದಾರೆ. ಅದು ಯಾವ ರೀತಿಯಲ್ಲಿ ಸಫಲ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಒಂದು ರೀತಿಯಲ್ಲಿ ಕೆಲವು ವಿಷಯದ ಅವರು ಒಂದು ರೀತಿಯಲ್ಲಿ ಹೇಳಿದ್ದು ಸರಿಯಾಗಿರ್ಬೋದು. ಯಾಕೆಂದ್ರೆ ಇವತ್ತು ಹೆಚ್ಚಿನವರಿಗೆ ಪಾಪ ಟೂರಿಸ್ಟ್ ಬರ್ತಾರೆ, ರಾತ್ರಿ ಯಾವುದೇ ಹೋಟೆಲ್ ಓಪನ್ ಇರುವುದಿಲ್ಲ. ಆ ಹೋಟೆಲ್ಗಳು ಓಪನ್ ಇದ್ರೆ ಅವರಿಗೆ ಒಂದು ಊಟ ಮಾಡ್ಲಿಕ್ಕೆ ಸಿಗ್ತದೆ. ಮತ್ತೆ ಟೂರಿಸ್ಟ್ ಯಾರು ಬೇರೆಯವರು ಬಂದ್ರೆ ಸಹ ರಾತ್ರಿ ಎಲ್ಲ ತುಂಬಾ ಕೆಲವೆಲ್ಲ ಹೋಟೆಲ್ ಆಗಿರ್ಬೋದು, ಇಲ್ಲ ಸೌಕರ್ಯ ಸಿಕ್ಕಿದ್ರೆ ಬೇರೆ ಬೇರೆ ಟೂರಿಸ್ಟ್ ಬರ್ತದೆ. ಇಲ್ಲದಿದ್ರೆ ಅವರೆಂತ ಮಾಡ್ತಾರೆ, ಗೋವಾ ಅಥವಾ ಬೇರೆ ಜಾಗಕ್ಕೆ ಹೋಗ್ತಾರೆ, ಕೇರಳ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಒಂದು ಆಶಾವಾದಿಗಳಾಗಿದ್ದಾರೆ. ಇವತ್ತು ನಮ್ದು ಎಷ್ಟು ದೊಡ್ಡ ಇವತ್ತು ಕಾರವಾರದಿಂದ ಇಟ್ಕೊಂಡು ಇಲ್ಲಿ ತನಕ ನಮ್ಮ ತಲಪಾಡಿ ತನಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಡುಪಿ ಎಲ್ಲ ಫುಲ್ ಉತ್ತರ ಕನ್ನಡ ದೊಡ್ಡ ರೀತಿಯಿಂದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬಹುದು. ನಾವು ಕಂಪೇರ್ ಮಾಡಿದ್ರೆ ಇವತ್ತು ಕೇರಳ ಆಗಿರ್ಬೋದು, ಗೋವಾಕ್ಕೆ ಕಂಪೇರ್ ಮಾಡಿದ್ರೆ ಏನು ನಾವು ಅಭಿವೃದ್ಧಿ ಆಗಲಿಲ್ಲ. ಅದರಿಂದಾಗಿ ಅವರ ಯೋಜನೆಗಳು ಅವರು ಹೇಳಿದ ರೀತಿಯಲ್ಲಿ ಆದ್ರೆ ಸಂತೋಷ. ಆದ್ರೆ ನನ್ನ ಪ್ರಕಾರ ಅದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ. ಶಿವಪ್ರಸಾದ್, ಹೌದು, ಮೇಡಮ್, ಇವಾಗ ನಮ್ಮ ಯೋಗೇಶ್ ಶೆಟ್ಟರು ಹೇಳಿದ ಅವರ ಉತ್ತರಕ್ಕೆ ಪೂರಕವಾಗಿ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸ್ಥಳೀಯ ಶಾಸಕರಾಗಿ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರೇ ಮಂತ್ರಿ ಆದರೆ ನಮ್ಮ ಆಡಳಿತಕ್ಕೆ ಒಂದು ಸ್ವಲ್ಪ ಒಳ್ಳೆಯದು, ಅಥವಾ ನಮ್ಮ ತುಳುನಾಡು ಇರ್ಬೋದು, ಮೀನುಗಾರಿಕಾ ವಲಯ ಇರ್ಬೋದು, ಅಥವಾ ತುಳು ಭಾಷೆಯ ಬಗ್ಗೆ ಒಂದಿಷ್ಟು ಪೂರಕವಾಗಿರುವಂತಹ ಸಾಧ್ಯತೆ ಇದೆಯಾ ಎನ್ನುವಂಥ ಪ್ರಶ್ನೆ ನಮ್ಮ ಲೆಕ್ಕ ಪ್ರಕಾರ ಖಂಡಿತ ಇದೆ. ಬರುವ ಸ್ವಲ್ಪವೇ ಸಮಯದಲ್ಲಿ ಇದಕ್ಕೆ ಉತ್ತರ ಕೂಡ ಬಹುಶಃ ನಾಡಿದ್ದು 3ನೇ ತಾರೀಕಿಗೆ ನಮಗೆ ಉತ್ತರ ಸಿಗ್ತದೆ. ಅವ್ರು ಹೇಳಿದಾಗೆ ನಾವು ತುಂಬಾ ಆಶಾವಾದಿಗಳು, ಖಂಡಿತವಾಗಿಯೂ ನಾವು ತುಂಬಾ ಆಶಾವಾದಿಗಳು ಸರ್. ಹಾಗಾಗಿ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ನಮ್ಮ ಇಲ್ಲಿಯ ನಾಯಕರ ಕೊಡುಗೆ ತುಂಬಾ ಇದೆ. ಮೊದಲಿನ ಈಗ ನಾವು ಇಲ್ಲದೆ ಇರ್ಬೋದು, ಆದ್ರೆ ಮೊದಲಿನ ನಾಯಕರ ಕೊಡುಗೆಗಳು ತುಂಬಾ ಇದೆ. ಹಾಗಾಗಿ ಸದ್ಯದಲ್ಲಿ ತಮ್ಗೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಸಿಗ್ತದೆ. ಮುಖ್ಯಮಂತ್ರಿ ಏರೇ ಅವಳು ನಮ್ಮ ಊರಿಗೂ ದಾತಿ ಕೊಡುವ ನಂಚಿನ ನಮ್ಮ ಊರಿಗೆ ಏನು ಸಿಗ್ತದೆ ಪೂರಕವಾಗಿ ನೋಡಿ. ಕೊನೆಯದಾಗಿ ಸಮಯ ನಾನು ಹೇಳೋದು, ಮೇಡಮ್ ಅವರು ಆಶಾವಾದಿಗಳಾಗಿದ್ದಾರೆ. ಯಾಕೆಂದ್ರೆ ಅವರ ಪ್ರಕಾರನೇ ಗೊತ್ತುಂಟು 3 ವರ್ಷದಲ್ಲಿ ಎಷ್ಟು ಸಮಸ್ಯೆಗಳು ಬಾಕಿ ಇದೆ ಅಂತ ಅವ್ರಿಗೆ ಗೊತ್ತುಂಟು. ಯಾಕೆಂದ್ರೆ ಇವತ್ತು ಕಲ್ಲಿಗೆ ಆಗಿರ್ಬೋದು, ಒಂದು ಲೋಡ್ ಕಲ್ಲಿಗೆ ಇವತ್ತು 21 ರೂಪಾಯಿಯ ಕಲ್ಲು ಇವತ್ತು 42 ರೂಪಾಯಿ ಆಗಿದೆ. ಒಬ್ಬ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ವೈದ್ಯದ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ, ನನಗೆ ಇಷ್ಟು ತನಕ ಆಗ್ಲಿಲ್ಲ.
ಅಂಥದ್ದು ಅದೇ ಇವತ್ತು ಸರ್ವೇದಾಗಿರ್ಬೋದು, ಸರ್ವೆ ಇಷ್ಟು ತನಕ ಸರ್ವೇದು ಸೊಲ್ಯೂಷನ್ ಆಗಿಲ್ಲ ಅಂಥದ್ದು ತುಂಬಾ ಯೋಜನೆಗಳು 3 ವರ್ಷದಲ್ಲಿ ಸಮಸ್ಯೆಗಳು ಕೆಲವು ಪೆಂಡಿಂಗ್ ಉಂಟು. ಅದು ಇನ್ನಾದ್ರೂ 1-2 ವರ್ಷದಲ್ಲಿ 1.5-2 ವರ್ಷದಲ್ಲಿ ಆಗ್ಬೇಕು ಅಂತ ಉಂಟು. ಯಾಕಂದ್ರೆ ಇಷ್ಟು ತನಕ 3 ವರ್ಷದಲ್ಲಿ ಆಗದು, ಅಟ್ಲೀಸ್ಟ್ 2 ವರ್ಷದಲ್ಲಿ ಆಗ್ಬೋದು ಅಂತ ಎಲ್ಲ ಶಾಸನವಾದಿಗಳಾಗಿದ್ದಾರೆ. ಸರ್, ತಮ್ಮ ಗಮನಕ್ಕೆ ಹಸಿರು ಪೀಠದಲ್ಲಿ ನಮ್ಮ ಹೊಯ್ಗೆ ವಿಷಯದಲ್ಲಿ ಬಾಕಿ ಇರುವುದರಿಂದ, ಕೇಸ್ ಇತ್ಯರ್ಥ ಮಾಡ್ಲಿಕ್ಕೆ ಬಾಕಿ ಇರುವುದರಿಂದ ಅದರಿಂದ ನಾವು ಹೊಯ್ಗೆ ವಿಷಯದಲ್ಲಿ ಈಗ CRZ ವ್ಯಾಪ್ತಿಯಲ್ಲಿ ಇಲ್ಲ ಬಿಟ್ರೆ ನಾನ್ CRZ ವ್ಯಾಪ್ತಿಯಲ್ಲಿ ಹೊಯ್ಗೆಯನ್ನ ತೆಗೆಯುವಂತಹ ವ್ಯವಸ್ಥೆಗಳಾಗ್ತಾ ಇದೆ. ಜೊತೆಗೆ ನಮ್ಮ ಪರಿಸರ ಕೂಡ ರಕ್ಷಣೆ ಮಾಡುವಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಇದು ಕೇವಲ 5 ವರ್ಷದ ವಿಷಯ ಅಲ್ಲ. ಹಾಗಾಗಿ ಮುಂದಿನ ಪೀಳಿಗೆಗೆ ಕೂಡ ನಮ್ಮ ಪರಿಸರವನ್ನ ನಾವು ಬಿಟ್ಟು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಗೆಲ್ಲರಿಗೆ ಗೊತ್ತಿದೆ, ಅಕ್ರಮವಾದಂತಹ ಗಣಿಗಾರಿಕೆ, ಅಕ್ರಮವಾದಂತಹ ಹೊಯ್ಗೆ ಮಷಿನ್, ಡ್ರೆಡ್ಜಿಂಗ್ ಮಷಿನ್ ಇಟ್ಟು ತೆಗೆಯುವಂತಹ ವ್ಯವಸ್ಥೆಗಳನ್ನ ನಾವು ಕಂಡಿದ್ದೇವೆ. ಹಾಗಾಗಿ ಎಲ್ಲದರ ಬಗ್ಗೆ ಕೂಡ ಸರ್ಕಾರ ಗಮನ ಇದೆ. ನಾವು ಕೂಡ ಪಕ್ಷದ ಎಲ್ಲ ಲೀಡರ್ಸ್ಗಳಿಗೆ ಇನ್ನಿರುವಂತಹ 2.5 ವರ್ಷಗಳನ್ನ ಯಾವುದೇ ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ಕಂಪ್ಲೀಟ್ ಮಾಡ್ತಾರೆ. ಪರಿಸರ ಕಾಳಜಿ ಬಗ್ಗೆ ಮಾತಾಡ್ತಿದ್ದಾರೆ ಮೇಡಮ್ ಅವರು. ಮೇಡಮ್ ಅವರು ಹೇಳಿದ್ರು ಪರಿಸರ ಕಾಳಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರೆಕ್ಟ್ ಮೇಡಮ್ ಅವರು, ಪಾಪ ಅವ್ರು ಹೇಳಿದ್ರು ಸರಿ, ಪರಿಸರ ಕಾಳಜಿ ಬೇಕು ಅಂತ. ಆದ್ರೆ ನಾವು ಈಗ ನೋಡಿದಾಗ ಗೊತ್ತಾಗ್ತದೆ, ಇಲ್ಲಿ ಪಾಲ್ಗುಣಿ ನದಿ ಆಗಿರ್ಬೋದು, ಇಲ್ಲಿ ಹಲವಾರು ನದಿಗಳು ನೋಡಿದಾಗ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಪರಿಸರವನ್ನ ಈ ಪರಿಸರ ನಿಯಂತ್ರಣ ಮಂಡಳಿ ನಮ್ಮ ಕರ್ನಾಟಕ ಸರ್ಕಾರದ ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡ್ತಿದೆ ಗೊತ್ತಾಗ್ತದೆ. ಮೀನುಗಳು ಸತ್ತೋಗ್ತಾ ಇದೆ ಈ ಸೈಡ್. ಇವತ್ತು ನಾವು ಒಂದು ರೋಡಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಸ್ಮೆಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ. ಇವತ್ತು ಪರಿಸರ ಎಷ್ಟು ಹಾಳಾಗಿದೆ ಅಂತ ಹೇಳ್ಕೊಂಡು ಅದು ಸಹ ಒಂದು ಸಮಸ್ಯೆ ಉಂಟು. ಅವರು ಮೇಡಮ್ ಅವರು ನೆನಪಿದ್ರು, ಇನ್ನಾದ್ರೂ ಹೊಸ ಮುಖ್ಯಮಂತ್ರಿ ಬಂದ ಮೇಲೆ ಮೀನುಗಳು ಸಾಯುವುದು ಅಟ್ಲೀಸ್ಟ್ ನಿಲ್ಲಬಹುದು, ನಮ್ಮ ಪರಿಸರ ಒಳ್ಳೇದಾಗಬಹುದು ಅಂತ ನಾವು ಆಶಾವಾದಿಗಳಾಗಿದ್ದೇವೆ. ನಾನು ಹೇಳಿದ ಈಗಾಗಲೇ 5 ವರ್ಷಗಳನ್ನ, ಇನ್ನು 2.5 ವರ್ಷಗಳನ್ನ ಯಾವುದೇ ರೀತಿಯ ಭಿನ್ನಮತವಿಲ್ಲದೆ ಸಚಿವ ಸಂಪುಟ ಸಲೀಸಾಗಿ ಮುಂದುವರೆದು ರಾಜ್ಯದ ಅಭಿವೃದ್ಧಿಗೆ ಪೂರಕ ಆಗಿ ಈ ಸರ್ಕಾರ ನಡೀತದ? ಖಂಡಿತ ಸರ್. ಅದರ ಬಗ್ಗೆ DK ಶಿವಕುಮಾರ್ ಮೇಲೆ ನಮ್ಗೆ ಅತ್ಯಂತ ವಿಶ್ವಾಸ ಇದೆ. ಯಾಕಂದ್ರೆ ಅವರು ಕೇವಲ ಒಂದು ಪಕ್ಷದ ಅಧ್ಯಕ್ಷರಾಗಿ ಹೇಗೆ ಕೆಲಸವನ್ನ ಮಾಡಿದ್ದಾರೆ, ಅದಕ್ಕಿಂತ ಉತ್ತಮವಾಗಿ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ಅತ್ಯಂತ ಉತ್ತಮವಾದ ಆಡಳಿತವನ್ನ ಕೊಡ್ತಾರೆ ಅನ್ನುವಂತಹ ಭರವಸೆ ನಮಗಿದೆ. ಮತ್ತೆ ಬರೀ 2.5 ವರ್ಷ ಅಲ್ಲ, ಅದರ ಮುಂದಿನ ಸರ್ಕಾರದ ಅವಧಿ ಕೂಡ DK ಶಿವಕುಮಾರ್ ನೇತೃತ್ವದಲ್ಲಿ ಖಂಡಿತವಾಗಿಯೂ ಅದನ್ನ ಸರ್ಕಾರವನ್ನ ತರ್ತಾರೆ. ಜೊತೆಗೆ ಯಾರೇ ಬರ್ಲಿ ನಾವು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತೇವೆ. ಜನರ ಒಂದು ಒಳ್ಳೆಯ ಬದುಕೆ ನಮ್ಮ ಉದ್ದೇಶ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಒಂದು ನಾವು ಅಭಿವೃದ್ಧಿ ಆಶಾವಾದಿಗಳಾಗಿದ್ದೇವೆ. ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ನಮ್ಮ ಚಂದ್ರಬಾಬು ನಾಯ್ಡು ಅವರು ಅಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟರಿ ಒಂದು ಬಂದಾಗಿದ್ದ ಸ್ಟೀಲ್ ಫ್ಯಾಕ್ಟರಿಯನ್ನ ಅದನ್ನು ಡೆವಲಪ್ ಮಾಡಲಿಕ್ಕೆ ನಮ್ಮ ಕೇಂದ್ರದ ಕೈಗಾರಿಕಾ ಮಂತ್ರಿ ಕುಮಾರಸ್ವಾಮಿ ಕರ್ಕೊಂಡು ಬಂದು ಈಗ ಅಲ್ಲಿ ಸಾವಿರಾರು ಜನರಿಗೆ ಒಂದು ಉದ್ಯೋಗ ಸಿಗುವಂತ ಒಂದು ಕೈಗಾರಿಕೆಗಳು ಓಪನ್ ಆಗಿದೆ. ಇವತ್ತು ನಮ್ಮ DK ಶಿವಕುಮಾರ್ ಸರ್ ಅವರು ಕೂಡ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕೇಂದ್ರದ ಒಂದು ಕೈಗಾರಿಕಾ ಸಚಿವರ ಕುಮಾರಸ್ವಾಮಿ ಇರುತ್ತೆ, ಅವರ ಹತ್ರ ಬೆಂಬಲ ತೆಗೆದುಕೊಂಡು ಇಲ್ಲಿ ಒಂದು ದೊಡ್ಡ ಒಂದು ಉತ್ತಮವಾದ ಕೈಗಾರಿಕೆಗಳನ್ನು ಕೂಡ ಅಲ್ಲಿ ಒಂದು ಯಾವುದಾದ್ರು ಒಳ್ಳೆ ರೀತಿಯಲ್ಲಿ ಒಂದು ಕೇಂದ್ರ ಸರ್ಕಾರದ ಅವರನ್ನು ಉಪಯೋಗಿಸಿ ಮಾಡಿಕೊಂಡು ಹಲವಾರು ಜನರಿಗೆ ಉದ್ಯೋಗ ಸಿಕ್ಕುವ ಹಾಗೆ ಮಾಡಿದ್ರೆ ಸಂತೋಷ ಅಂತ ಹೇಳಿ.